Hello, welcome back to my YouTube channel. ಕಾವು ಶ್ರೀ ಪಂಚಲಿಂಗೇಶ್ವರನಿಗೆ ಶಿವರಾತ್ರಿಯ ವೈಭವ ಮತ್ತು ಜಾತ್ರಾ ಮಹೋತ್ಸವ. ಶಿವರಾತ್ರಿಯಂದು ನಡೆಯುವ ವಿಶೇಷ ಪೂಜೆಗಳು 5 ದಿನಗಳಲ್ಲಿ ನಡೆಯುತ್ತದೆ. ಹೌದು, ಇದು ಮಂಗಳೂರಿನ ಬಜಾಲ್ನಲ್ಲಿರುವ ಕಾವು ಪಂಚಲಿಂಗೇಶ್ವರ ದೇವಸ್ಥಾನ. ಕಾವು ಪಂಚಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಇದು ಬಹಳ ಕಾರ್ಣಿಕದ ದೇವಸ್ಥಾನ. ಇಲ್ಲಿ ಗಣೇಶ, ಸುಬ್ರಹ್ಮಣ್ಯ, ತಾಯಿ ರಾಜರಾಜೇಶ್ವರಿ ಮತ್ತು ಪರಿವಾರ ದೇವಗಳು ನೆಲೆಸಿರುತ್ತಾರೆ. ಇಲ್ಲಿ ಪ್ರತಿ ಶನಿವಾರ ಶನಿ ಪೂಜೆ, ಸತ್ಯನಾರಾಯಣ ಪೂಜೆಯು ಜಾತ್ರಾ ಮಹೋತ್ಸವದ ಅಂಗವಾಗಿ 5 ದಿನ ಸಹ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಇಲ್ಲಿ. ಕೃಷ್ಣ ಬಂಗೇರ ಮೇಲೆ ಶಾಲು ಪಾಡದು ಗೌರವಿಸುವುದಕ್ಕೊಂದು ವಿನಂತಿ ಮಾಡುವ. ದ್ರಾಕ್ಷಿ ಮೇಲೆ ಶಾಲು ಪಾಡದು ಗೌರವಿಸುವುದಕ್ಕೊಂದು ವಿನಂತಿ ಮಾಡುವ. ಕರಿನ ಸಮಯ ಈ ಕ್ಷೇತ್ರದ ಮುಕ್ತೇಶ್ವರ ಅದು ಈ ಕ್ಷೇತ್ರದ ಮಾತೇರ್ನಲ್ಲ ಪರಿಚಯಿಸ್ತೀರ ನೆಚ್ಚಿನ ಹೆಂಗೆಲ್ಲ. ಇದು ಮರುದಿನ ನಾವು ಹೋಗ್ತಾ ಇರೋದು ಟೆಂಪಲಿಗೆ. ಇವತ್ತು ರುದ್ರಾಭಿಷೇಕ ಮತ್ತು ಲಲಿತ ಸಹಸ್ರನಾಮ, ಕುಂಕುಮಾರ್ಚನೆ ಎಲ್ಲ ಉಂಟು, ದುರ್ಗಾ ನಮಸ್ಕಾರ ಎಲ್ಲ. ಅದರ ನಂತರ ಯಕ್ಷಗಾನ, ತರಣೀಸೇನ ಕಾಳಗ ಮತ್ತು ನಾಟಕ ಕಲ್ಜಿಗದ ಮಾಯಿಕಾರೆ ಪಂಜುರ್ಲಿ ಉಂಟು. ಇಂತಹ ವೀರರನ್ನು ಹಿಮ್ಮೆಟ್ಟಿಸುವ ಶಕ್ತರು ನಮ್ಮ ಸೈನ್ಯದಲ್ಲಿ ಯಾರೂ ಇಲ್ಲವೇ? ನಮ್ಮ ಇಂದ್ರಾಣಿಯು ಸತ್ತಲಿಗೆ ಪಾಂಡವರ ಪರಾಕ್ರಮ ಕುಂದು ಹೋಗಲಿಲ್ಲವೆಂಬುದು ಸ್ಪಷ್ಟವಾಯಿತು. ಮತ್ತಾರೋ ಯುವಕ ನಮ್ಮನ್ನು ಚಾನಹಾನಿ ಮಾಡುವ ದುರುದ್ದೇಶವೆತ್ತಿಕೊಂಡು ಮುಂದೆ ಬರ್ತಿದ್ದಾನೆ ಎಂಬುದು ಸ್ಪಷ್ಟ. ಹಣ ಮಾಡಿದಷ್ಟು ನಾವು ಬದುಕಬಹುದಾದಂತಹ ಆಪತ್ತು ಹೆಚ್ಚಾಗುವುದರಿಂದ ಇದು ಕಲಶವನ್ನು ಬಂದಿದ್ದೇವೆ. ಯುದ್ಧಕ್ಕೆ ಸನ್ನದ್ಧನಾದ ನನಗೆ ಆಜ್ಞೆಯನ್ನು ನೀಡಿದ್ದಾರೆ. ಅವರೆಲ್ಲರನ್ನು ನಿರ್ಧಾರ ಮಾಡಿ ಶೀಘ್ರವೇ ಬರಲು ಆಶೀರ್ವದಿಸಣ್ಣ. ಆಗಲಿ. ಪ್ರಭು ಶ್ರೀರಾಮಚಂದ್ರ ಹನುಮಂತ ಶರಣ ವಿಭೀಷಣನು ಆಡಿದ ಅಷ್ಟೂ ಮಾತನ್ನು ನಾನು ತಿಳಿಸಿಕೊಟ್ಟೆ. ಇನ್ನೊಂದು ಅನುಮತಿ ಕೊಟ್ಟರೆ ಸಾಕು. ಅದೆಷ್ಟೋ ವಿರೋಧಿ ರಾಕ್ಷಸ ಬಲಗಳಿದ್ದರು. ನಮ್ಮವರಿಗೆ ನಮ್ಮ ಏನೂ ಹಾಗೆ
ಆದರೆ ನಿಮ್ಮೆಲ್ಲರ ಉತ್ಸಾಹಕ್ಕೆ ತಣ್ಣೀರೆರಚನೆ ಇಗೋ ಹಾರೈಸಿದ್ದೇನೆ. ಜಯಶಾಲಿಯಾಗಿ ಬನ್ನಿ. ಜೈ ಶ್ರೀರಾಮ್. ಕೈವಲ್ಯವನ್ನು ಒದಗಿಸುವ ಪುಣ್ಯಕ್ಷೇತ್ರವಾಗಲಿ. ಲೋಕಕ್ಕೆ ಮಂಗಳವಾಗಲಿ. ಸತ್ಯ, ಮಹಾಶಿವರಾತ್ರಿಯ ವಿಶೇಷ ಪೂಜೆ ಆಗ್ತಾ ಉಂಟು. ದೇವರ ಬಲಿ ಹೋಗ್ತಾ ಉಂಟು ನೋಡಿ. ಮರುದಿನ ದೈವಗಳಿಗೆ ನೇಮೋತ್ಸವ ಆಗ್ತಾ ಉಂಟು. ರಕ್ತೇಶ್ವರಿ, ಧೂಮಾವತಿ, ಪಂಜುರ್ಲಿ ಮತ್ತು ಮೈಸಂದಾಯ ಮತ್ತು ಗುಳಿಗ.